ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಶೇಷ ದಿನದಂದು ವಿಶೇಷ ಖಾದ್ಯಗಳು ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ. ಹಬ್ಬದ ಈ ಶುಭ ದಿನದಂದು ನಮ್ಮ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈಲಿ ಡೇ ಐಸ್ ಕ್ರೀಮ್. ಸೊ ವಿಶೇಷ ದಿನ ಅಂತ ಹೇಳಿದರೆ, ಈ ವಿಶೇಷ ದಿನದಂದು ರುಚಿಕರವಾದಂಥ, ಅದು ಕೂಡ ದೇವಿಗೆ ತುಂಬಾ ಪ್ರಿಯವಾದಂಥ ಖಾದ್ಯಗಳನ್ನು ಮಾಡುವಂಥದ್ದು. ಸೊ ಇದೆಲ್ಲ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಇವತ್ತಿನ ನಮ್ಮ ವಿಶೇಷ ಅತಿಥಿ ಶ್ರೀಮತಿ ಪ್ರತಿಮಾ ಉದಯ ಶೆಟ್ಟಿ. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತುಂಬ ಧನ್ಯವಾದ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದರೆ ಎಲ್ಲ ಮಹಿಳೆಯರಿಗೂ ಕೂಡ ಇದು ವಿಶೇಷವಾದಂಥದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಉಪವಾಸ ವ್ರತವನ್ನು ಆಚರಿಸ್ಕೊಂಡು ಮತ್ತೆ ಸಂಜೆ ಪೂಜೆ ಮಾಡುವಂಥದ್ದು. ಸೊ ನಮ್ಮ ಅಡುಗೆ ಮನೆಯಲ್ಲೂ ಕೂಡ ತಾಯಿ ಲಕ್ಷ್ಮಿಯನ್ನು ನಾವು ಇಲ್ಲಿ ಪ್ರತಿಷ್ಠಾಪಿಸಿದ್ದೇವೆ. ಸೊ ಹಾಗೆಯೇ ತಾಯಿಗೆ ಏನಾದರೂ ಒಂದು ನೈವೇದ್ಯವನ್ನು ಮಾಡಬೇಕು. ಸೊ ಏನು ನೈವೇದ್ಯ ಮಾಡ್ತಾ ಇದ್ದೀರಿ? ಕಡಲೆಬೇಳೆಯಿಂದ ಮಡ್ಡಿ ಮಾಡ್ತಾ ಇದ್ದೇನೆ. ಕಡಲೆಬೇಳೆ ಮಡ್ಡಿ, ಓಕೆ. ಹಯಗ್ರೀವ ಮಡ್ಡಿ ಅಂತ ಹೇಳ್ತಾರೆ. ಓಕೆ, ಸರಿ. ಅಂದರೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳಿದರೆ ಹಯಗ್ರೀವ ಮಡ್ಡಿ. ಸೊ ಅದೊಂದಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಶುರು ಮಾಡೋಣ. ಎಸ್, ಫಸ್ಟ್ ಬಣಲೆ ಇಟ್ಕೊಂಡು ಮೊದಲಿಗೆ ಬಾಣಲೆಗೆ ಸಕ್ಕರೆ ಹಾಕುವ. ಫಸ್ಟ್ ಸಕ್ಕರೆ ಹಾಕೊಳ್ಳೋದು? ಹೌದು. ಸಕ್ಕರೆ ಅಥವಾ ಬೆಲ್ಲ? ಎರಡು ಕೂಡ ಆದ್ರೆ ಸ್ವಲ್ಪ ಹುಳಿಯಾಗಿ ಇರ್ತದಲ್ಲ. ಸಕ್ಕರೆ ಆದ್ರೆ ಒಳ್ಳೆ ಟೇಸ್ಟ್, ಒಳ್ಳೆದಾಗಿ ಬರುತ್ತೆ. ಈಗ ಸ್ವಲ್ಪ ನೀರು ಹಾಕೊಳ್ಳುವ. ಮುಳುಗುವಷ್ಟು ನೀರು? ಸ್ವಲ್ಪ ಸ್ವಲ್ಪ ಅದು ಕರಗಲಿಕ್ಕೆ. ಹಾಂ. ನೀವು ಸರಿ ಸಾಮಾನ್ಯ ಎಷ್ಟು ವರ್ಷದಿಂದ ವ್ರತಾಚರಣೆ ಮಾಡ್ತಾ ಇದ್ದೀರಿ? ಮದುವೆಯಾದಾಗಿನಿಂದ, ಮದುವೆಯಾಗುವ ಮೊದಲು ಚಿಕ್ಕಮ್ಮ ಮಾಡ್ತಾ ಇದ್ದದೆಲ್ಲ ನೋಡ್ತಾ ಇದ್ದೆ, ಉಪವಾಸ ಕೂತ್ಕೊಳ್ತಾ ಇದ್ದೆ. ಪೂಜೆ ಅಂತ ಮಾಡಿದ್ದು ಮದುವೆ ಆದ ನಂತರ. ನನ್ನ ಗಂಡನ ಮನೆಯವರಿಗೆಲ್ಲ ದೇವರದ್ದೆಲ್ಲ ಭಾರಿ. ಓಕೆ ಓಕೆ. ಸೊ ಹಾಗಾಗಿ ವ್ರತಾಚರಣೆಯನ್ನು ಮಾಡ್ತಾ ಇದ್ದೀರಿ. ಸೊ ಹೇಗೆ ನಿಮ್ಮ ವ್ರತಾಚರಣೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ವ್ರತಾಚರಣೆ ಮಾಡುವಂಥದ್ದು ಪದ್ಧತಿ ನಮ್ಮ ವೀಕ್ಷಕರಿಗೂ ಕೂಡ ಒಮ್ಮೆ ತಿಳಿಸಿ, ಹೇಗೆ? ಅಂದರೆ ನಾನು ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಮತ್ತು ದೇವರಿಗೆ ಪೂಜೆ, ಬೆಳಿಗ್ಗೆ ಪೂಜೆ ಇವರೇ ಮಾಡೋದು. ಮತ್ತು ನಾವು ಎಲ್ಲ ದೇವಿ ದೇವಸ್ಥಾನಕ್ಕೆ ಒಂದು ಹೋಗಿ ಬರ್ತೇವೆ. ಆ ದಿವಸ ನಾನು ಉಪವಾಸ. ಮತ್ತೆ ಬಂದು ಮನೆಯಲ್ಲಿ ದೇವಿಗೆ ಬೇಕಾದ್ದೆಲ್ಲ ನೈವೇದ್ಯ ಎಲ್ಲ ರೆಡಿ ಮಾಡಿ, ಮತ್ತು ಪೂಜೆಗೆ
ಮನೆಯಲ್ಲೆಲ್ಲ ಡೆಕೋರೇಷನ್ ಮಾಡಿ ಸ್ವಲ್ಪ ಪೂಜೆಗೆಲ್ಲ ರೆಡಿ ಆಗ್ತೇನೆ. ಆಮೇಲೆ ಒಂದು ಪೂಜೆ ಎಲ್ಲ ಆದಮೇಲೆ ಒಂದು ಮನೆ ಹತ್ತಿರದವರನ್ನೇ ಒಂದು 10-12 ಮಂದಿಯನ್ನು ಕರೆದು ಅವರಿಗೆಲ್ಲ ಉಡಿ ತುಂಬಿಸೋದು ಅದೆಲ್ಲ ಮಾಡ್ತೇನೆ. ಮತ್ತು ಅವರಿಗೊಂದು ಊಟ ಹಾಕ್ತೇನೆ. ಖಂಡಿತ. ಅಂದರೆ ಯಾವುದೇ ನಾವು ವ್ರತಾಚರಣೆ ಇಷ್ಟೆಲ್ಲ ಮಾಡುವಾಗ ಸೊ ಬಂದಂಥ ಮಹಿಳೆಯರಿಗೆ ತಾಂಬೂಲವನ್ನು ಕೊಟ್ಟು ಬಳೆಯನ್ನು ಕೂಡ ಕೊಟ್ಟು ಕಂಕಣ ತುಂಬುವುದು ಅಂತ ಕೂಡ ಹೇಳ್ತಾರೆ. ಸೊ ಅದನ್ನ ಕೊಟ್ಟು ಮತ್ತೆ ಅವರಿಂದ ಆಶೀರ್ವಾದ ಪಡ್ಕೊಳ್ಳೋದು. ಸೊ ಏನೇ ವ್ರತ ಮಾಡಿದ್ರು ನಂತರ ಅನ್ನ ಸಂತರ್ಪಣೆ ಮಾಡಿದ್ರೆ ಮಾತ್ರ ಅದಕ್ಕೆ ಪೂರ್ಣವಾಗಿ ಆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಏಲಕ್ಕಿ ಹಾಕುವ ಈಗಲೇ. ಓಕೆ. ಇದನ್ನೊಂದು ರೆಡಿ ಮಾಡಿಕೊಳ್ಳುವ. ಬೇಯಿಸ್ಕೊಂಡಂತಹ ಕಡಲೆಬೇಳೆ, ಸ್ವಲ್ಪ ಇದನ್ನು ಜಜ್ಜಿಕೊಂಡ್ರೆ ಅದೆಲ್ಲ ಒಳ್ಳೆ ಹಿಡಿಯುತ್ತದೆ, ಸರಿಯಾಗಿ ಮಿಕ್ಸ್ ಆಗ್ತದೆ. ಸೊ ಇದು ಬೇಯಿಸ್ಕೊಳ್ಳುವಾಗ ಏನು ಹಾಕಿದ್ರಿ? ಖಾಲಿ ಹಾಗೆ ಬೇಯಿಸ್ಕೊಂಡಿದ್ದು ಏನು ಹಾಕಲಿಲ್ಲ. ದೇವಿಗೆ ನಾವು ನೈವೇದ್ಯ ಮಾಡುವಂಥದ್ದಕ್ಕೆ ಸಿಹಿಗೆ ಉಪ್ಪು ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಇದು ಪಾಕ ಬರಬೇಕಾ? ಇಲ್ಲ, ಪಾಕ ಅಂತ ಇಲ್ಲ, ಸ್ವಲ್ಪ ಕರಗಿದ್ರೆ ಒಳ್ಳೇದು ಹಿಡಿತದೆ ಇದು. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳುವ. ಸ್ವಲ್ಪ ತುಪ್ಪದಲ್ಲಿ ತುಪ್ಪ ಹಾಕೊಳ್ಳುವ. ಓಕೆ. ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋದಕ್ಕ? ಹೌದೌದು. ಮತ್ತೆ ಸ್ವಲ್ಪ ಕೊಬ್ಬರಿ ಸಹ ತುರ್ಕೊಳ್ಳುವ, ಒಳ್ಳೇದಾಗ್ತದೆ. ದ್ರಾಕ್ಷಿ ಗೋಡಂಬಿ ಮತ್ತೆ ಕೊಬ್ಬರಿ ಚೂರುಗಳನ್ನು ಹುರ್ಕೊಳ್ಳೋದು. ಕೊಡಿ. ಸೊ ಅದೊಂದು ಮುದ್ದೆ ಬಂದ ನಂತರ ಇದನ್ನು ಸೇರಿಸ್ಕೊಳ್ಬೇಕಾ ಹೇಗೆ? ಇಲ್ಲ, ಹಾಕುವ, ಮೊದಲೇ ಹಾಕ್ಕೊಳ್ಬೋದು. ಅಂಡ್ ಇನ್ನೊಂದೇನು ಅಂತ ಹೇಳಿದರೆ ತಾಯಿಗೆ ಪ್ರಿಯವಾದದಂತೂ ಲಕ್ಷ್ಮಿಗೆ ಹೆಚ್ಚಾಗಿ ಗೋಧಿ ಪಾಯಸ, ಗೋಧಿಯಿಂದ ಮಾಡಿದ್ದು ಕೂಡ ತುಂಬ ಪ್ರಿಯ. ಅದರ ಜೊತೆಗೇನೆ ಈ ಹಯಗ್ರೀವ ಮಡ್ಡಿ ಕೂಡ ತುಂಬ ಪ್ರಿಯ. ಸೊ ಮೊದಲಿಗೆ ಇದರಲ್ಲಿ ಯಾವ್ದು ಹಾಕ್ಕೊಳ್ಳಿ? ಬಾದಾಮಿ ಸ್ವಲ್ಪ ಓಕೆ, ಸ್ವಲ್ಪ ದ್ರಾಕ್ಷಿ. ಸೊ ದ್ರಾಕ್ಷಿ ಕೊನೆಗೆ ಹಾಕ್ಕೊಳ್ಳ ಅಂತ. ಹಾಗಾದ್ರೆ ಗೋಡಂಬಿ ಹಾಕ್ಕೊಳ್ತೇನೆ. ಸಾಕಷ್ಟು? ಸ್ವಲ್ಪ ಹಾಕಿ. ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ಜಾಸ್ತಿ ಆಗುತ್ತೆ. ಕೊಬ್ಬರಿ ಚೂರು ಕೂಡ ಈಗಲೇ ಹಾಕಿ ಕೊಬ್ಬರಿ ಚೂರು ಹಾಕಿ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಟೇಸ್ಟ್ ಇರ್ತದೆ. ಗೋಡಂಬಿ ಹಾಕಿದ್ರಲ್ಲ, ಗೋಡಂಬಿ ಹಾಕ್ಕೊಂಡಿದ್ದೇನೆ. ಇನ್ನು ದ್ರಾಕ್ಷಿ. ಸೊ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಹೌದು. ಸೊ ನಾನು ಕೂಡ ಈ ಒಂದು ವ್ರತಾಚರಣೆ ಮಾಡ್ತಾ ಇದ್ದೇನೆ, ಹಲವು ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ನಾ ಹೆಚ್ಚಾಗಿ ಮಾಡೋದು ಗೋಧಿ ಪಾಯಸ ಏನೂ ಮಾಡೋಕ್ಕೆ ಹೋಗಲ್ಲ. ಹಯಗ್ರೀವ ಮಡ್ಡಿ ಸುಲಭ ಕೂಡ ಆಗುತ್ತೆ, ಬೇಗ ಆಗುತ್ತೆ. ಸೊ ವ್ರತದ ದಿವಸ ತುಂಬ ಕೆಲಸ ಜಾಸ್ತಿ ಇರೋದ್ರಿಂದ ಸೊ ಇದು ಸುಲಭವಾಗಿ ಆಗುವಂಥದ್ದು. ಸಾಕು ಹಾಕ್ಲಾ? ಹಾಕಿ. ಸ್ವಲ್ಪ ತೆಂಗಿನ ತುರಿ ಸಹ ಹಾಕೊಳ್ಳುವ. ಸೊ ಇದು ರೆಡಿ? ರೆಡಿ. ಎಸ್, ಆಫ್ ಮಾಡ್ಲಾ? ಲಕ್ಷ್ಮಿಗೆ ಇಷ್ಟವಾದಂತಹ ಹಯಗ್ರೀವ ಮಡ್ಡಿ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್.
ಸೊ ಹಬ್ಬದ ದಿವಸ ಹಯಗ್ರೀವ ಮಡ್ಡಿಯನ್ನು ಮಾಡಿದ್ದೀರಿ, ದೇವರಿಗೆ ಅರ್ಪಿಸಿ ಮತ್ತೆ ನಾವು ಸೇವಿಸುವಂಥದ್ದು. ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ನೈವೇದ್ಯ ರೆಡಿಯಾಗಿದೆ. ಹಯಗ್ರೀವ ಮಡ್ಡಿ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕಡಲೆಬೇಳೆ ಮಡ್ಡಿ ಅಥವಾ ಹಯಗ್ರೀವ ಮಡ್ಡಿ ತಯಾರಿಸುವ ವಿಧಾನ. ಮೊದಲು ಸಕ್ಕರೆಗೆ ಮುಳುಗುವಷ್ಟು ನೀರು ಹಾಕಿ ಪಾಕ ಬರುವವರೆಗೂ ಕುದಿಸಿ. ನಂತರ ಬೇಯಿಸಿದ ಕಡಲೆಬೇಳೆಯನ್ನು ಹಾಕಿ ಬೇಯಿಸಿ. ಆನಂತರ ತುಪ್ಪದಲ್ಲಿ ಹುರಿದ ಬಾದಾಮಿ, ಗೋಡಂಬಿ, ಕೊಬ್ಬರಿ ಚೂರು ಹಾಗೂ ದ್ರಾಕ್ಷಿ ಹಾಕಿ ಮಗುಚಿ ಕೊನೆಯಲ್ಲಿ ತೆಂಗಿನ ತುರಿಯನ್ನು ಸೇರಿಸಿ ಒಂದು ಮುದ್ದೆ ಬರುವವರೆಗೂ ಬೇಯಿಸಿದರೆ ಲಕ್ಷ್ಮಿಗೆ ಪ್ರಿಯವಾದ ಭಕ್ಷ್ಯ ಹಯಗ್ರೀವ ಮಡ್ಡಿ ಸಿದ್ಧ. ಹಯಗ್ರೀವ ಮಡ್ಡಿಯನ್ನು ದೇವರಿಗೆ ಸಮರ್ಪಿಸಿ ಆಯಿತು. ಮತ್ತೆ ಮುಂದಿನ ಖಾದ್ಯ ಯಾವುದು ಅಂತ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ದೇವಿಗೆ ಅರ್ಪಿಸಿದಂಥ ನೈವೇದ್ಯ ಆಯಿತು. ಈಗ ಯಾವ ಖಾದ್ಯ ಹೇಳ್ಕೊಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ಅದು ಒಂದು ಪಾಪಡಿ ಅಂತ ಹೇಳಿ ದೊಡ್ಡ ಬೀಜ ತರ ಅದನ್ನು ನೆನೆಸಿಕೊಂಡು ಬೇಯಿಸಿಕೊಂಡು ತಂದಿದ್ದೀನಿ. ಪಾಪಡಿ ತೋರಿಸಿ. ಓಕೆ, ಕೆಲವರು ಇದನ್ನ ಕಿಡ್ನಿ ಬೀನ್ಸ್ ಅಂತಾನೂ ಹೇಳ್ತಾರೆ. ಅದು ರಾಜ್ಮಾ ಅದಲ್ಲ, ಇದು ಬೇರೆ. ಇದು ಬೇರೆ. ಓಕೆ, ಇದರಿಂದ ಒಂದು ಸುಕ್ಕದ ಹಾಗೆ ಸುಕ್ಕ ಬಜ್ಜಿ. ಎಸ್, ಬಂದಂತ ಮಹಿಳೆಯರಿಗೆ ಅವರಿಗೆ ಊಟ ಬಡಿಸುವಾಗ ಇದು ಬೇಕಾಗುತ್ತೆ. ಎಸ್, ಹೇಗೆ ಶುರು ಮಾಡೋದು? ಬನ್ಲೆ ಇಡುವ. ಇದಕ್ಕೆ ಆಯಿಲ್ ಹಾಕ್ಬೇಕಾ? ಹೌದು. ಓಕೆ, ನಮ್ಮ ಅಡುಗೆ ಮನೆಯಲ್ಲಿ ಯಾವುದೇ ದಿವಸ ಇರಲಿ, ಏನೇ ಇರಲಿ, ಯಾವುದೇ ರೀತಿಯಾದಂಥ ಖಾದ್ಯ ಇರಲಿ, ಬಳಸುವಂಥ ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆಂತ ಹೇಳಿದರೆ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಾ? ಹೇಗೆ? ಸಾಕು ಸರ್. ಸಾಸಿವೆ ಒಗ್ಗರಣೆಗೆ, ಅದು ಸಿಡಿದ ಮೇಲೆ ಬೆಳ್ಳುಳ್ಳಿ. ಕೆಲವರು ವ್ರತ ಎಲ್ಲ ಇರುವಾಗ ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ, ಅದು ತೊಂದರೆ ಇಲ್ಲ. ಅದೇನು ತೊಂದರೆ ಇಲ್ಲ, ಅದು ಮಾಡಿಕೊಂಡು ಬಂದ ಹಾಗೆ. ಹಾಂ, ಎಕ್ಸಾಕ್ಟ್ಲಿ. ಕೆಲವರು ಸಂಕಷ್ಟಿ ದಿವಸ ಎಲ್ಲ ಉಪ್ಪಿದ್ದು ತಿನ್ನಲಿಕ್ಕಿಲ್ಲ, ಬೆಳ್ಳುಳ್ಳಿ ನೀರುಳ್ಳಿ ತಿನ್ನಲಿಕ್ಕಿಲ್ಲ, ಅದು ಅವರವರು ವ್ರತ ಹಿಡಿದ ಹಾಗೆ. ಹೌದು. ಇದಕ್ಕೆ ನೀರುಳ್ಳಿ ಹಾಕುವ. ಬೇವಿನ ಸೊಪ್ಪು, ಇದು ದಾಲ್, ಅನ್ನ, ದಾಲ್ ಮತ್ತು ಅದ್ರ ಜೊತೆಗೆ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ. ಸೊ ಪೋಸ್ಟ್ಮ್ಯಾನ್ ತೂರ್ ದಾಲ್ ಇದೆ. ಸೊ ಪೋಸ್ಟ್ಮ್ಯಾನ್ ತೂರ್ ದಾಲ್ ಜೊತೆಗೆ ದಾಲ್ ಮಖನಿ ಅಥವಾ ಏನೇ ನೀವು ದಾಲ್ ಫ್ರೈ ಎಲ್ಲ ಮಾಡಿಕೊಂಡು ಅದ್ರ ಜೊತೆಗೂ ಕೂಡ ಇದನ್ನು ಸೇವಿಸ್ಕೊಳ್ಬೋದು. ಚಪಾತಿ ಮಾಡಿದರೆ ಚಪಾತಿ ತಿನ್ನೋಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಟೊಮೆಟೊ ಹಾಕ್ಕೊಳ್ಳುವ. ಸ್ವಲ್ಪ ಅರಿಶಿನ, ಒಂದು ಕಾಯಿ ಮೆಣಸು,
ಸೊ ಸುಕ್ಕಾಗೆ ಹಸಿಮೆಣಸು ಕೂಡ ಸ್ವಲ್ಪ ಅದೊಂದು ಬೇರೆನೇ ರೀತಿ ಅರೋಮ ಬರ್ತದೆ ಅದರ. ಹಾಂ ಹಾಂ ಹಾಂ. ಸ್ವಲ್ಪ ಶುಂಠಿ ಜಜ್ಜಿದ್ದು, ಇಂಥ ಬೀಜದ ಯಾವುದೇ ಖಾದ್ಯ ಎಲ್ಲ ಮಾಡುವಾಗ ಸ್ವಲ್ಪ ಅದು ಅಸಿಡಿಟಿ ಆಗೋದು ಜಾಸ್ತಿ. ಹಾಗಾಗಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಇದ್ರೆ ಅಸಿಡಿಟಿ ಶಮನವಾಗುತ್ತೆ. ಬೀಜ ಇದು ಬೇಯಿಸ್ಕೊಂಡಿದ್ದೀರಾ ಹೇಗೆ? ನೆನೆಸಿದ್ದು ಹಿಂದಿನ ದಿನ ರಾತ್ರಿ ನೆನೆಸಿಡ್ಬೇಕು, ಬೆಳಿಗ್ಗೆ ಬೇಯಿಸಿ ಮತ್ತೆ ಮಾಡೋದು. ನಾನೀಗ ಇಲ್ಲಿ ಬರುವಾಗ ಬೇಯಿಸ್ಕೊಂಡೇ ತಂದಿದ್ದೀರಿ. ಉಪ್ಪು ಏನಾದರೂ ಹಾಕೊಳ್ಬೇಕಾ? ಉಪ್ಪು ಹಾಕೊಳ್ಬೇಕು. ಯೂಶುವಲಿ ಗ್ರೇವಿ ಇಂಥದ್ದೆಲ್ಲ ಮಾಡುವಾಗ ಈ ಬೀಜವನ್ನ ಬಳಸ್ತಾರೆ. ಚೆನ್ನಾಗಿರುತ್ತೆ. ಸುಕ್ಕದ್ದು ಚೆನ್ನಾಗಿರ್ತದೆ. ಸಾಂಬಾರ್ ಮಾಡುವಾಗ ಸೌತೆಕಾಯಿಗೆ ಹಾಕಿ ಪಲ್ಯ ಮಾಡುವಾಗಲೂ ಒಳ್ಳೇದಾಗ್ತದೆ. ಮತ್ತೆ ಕೆಲವರು ಹೇಳ್ತಾರೆ ಜೀಗುಜ್ಜಕ್ಕೆ ಗಸಿ ಮಾಡುವಾಗ ಅದಕ್ಕೂ ಹಾಕಿದ್ರು ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಒಂದು ಬೌಲ್ ಕೊಡಿ, ತಗೊಳ್ಳಿ. ಇದಕ್ಕೆ ತೆಂಗಿನ ತುರಿ ಮತ್ತೆ ಎಲ್ಲ ಮೆಣಸು ಸಾಮಾನು ಎಲ್ಲ ಹಾಕಿದ್ದು ಪುಡಿ ಮಾಡಿಕೊಂಡು. ಏನೆಲ್ಲ ಹಾಕಿದ್ದೀರಿ ಹೇಳಿ? ಇದಕ್ಕೆ ಮೆಣಸು, ಘಾಟಿ ಮೆಣಸು, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಮೆಂತೆ ಎಲ್ಲ ಹಾಕಿ ಹುರಿದು ಪುಡಿ ಮಾಡಿ ತಂದಿದ್ದೇನೆ. ಇದು ಬೇಯಿಸಿ ಹಾಕಿರೋದ್ರಿಂದ ತುಂಬಾ ಹೊತ್ತು ಕೈ ಆಡಿಸಬಾರ್ದು ಅನ್ಸುತ್ತಲ್ಲ, ಇಲ್ಲಾಂದ್ರೆ ಪುಡಿ ಪುಡಿ ಆಗ್ಬಹುದು. ಏನು ಪುಡಿ ಆಗುದಿಲ್ಲ, ಏನಾಗೋದಿಲ್ಲ. ಇದನ್ನು ಮಿಕ್ಸ್ ಮಾಡ್ತೇನೆ. ಸೊ ಅದು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ. ಮಿಕ್ಸಿಯಲ್ಲೆಲ್ಲ ಹಾಕಿದ್ರೆ ಸಣ್ಣ ಪುಡಿ ಆಗ್ತದೆ. ಎಷ್ಟು ಸುಕ್ಕ ಹಾಕಿದ್ರು ಪುಡಿ 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 ಆಗ್ತದೆ. ಕೈಯಲ್ಲಿ ಹೀಗೆ ಮಾಡಿದ್ರೆ ನಾವು ಇದು ಕಲ್ಲಲ್ಲೆಲ್ಲ ಅರ್ಧ ಹಾಗೆ ಬರ್ತದೆ ಹೀಗೆ. ಓಕೆ ಓಕೆ. 5 ಬೆರಳಿಗೆ ಅಷ್ಟು ಶಕ್ತಿ ಇದೆ. ಸರಿ, ಇದಕ್ಕೆ ಈಗ ರೆಡಿ ಆಯಿತು. ಇದಕ್ಕೆ ಹಾಕೋಣ. ನಿಜವಾಗ್ಲೂ ನೀವು ಹೇಳಿದ ಪ್ರಕಾರ ಇದು ಕಲ್ಲಲ್ಲಿ ರುಬ್ಬಿದ ಹಾಗೆ ಕಾಣ್ತಾ ಇದೆ. ಉಪ್ಪು ಹಾಕಲಿಲ್ಲ ಇದಕ್ಕೆ ನಾನು. ಈಗ ಉಪ್ಪು ಹಾಕೊಳ್ತೇನೆ. ಅದು ಬೇಯಿಸುವಾಗ ಹಾಕಿದ್ದೇನೆ. ಸೊ ಅದಕ್ಕೆ ಮಾತ್ರ, ಬೀಜಕ್ಕೆ ಮಾತ್ರ ಹಾಕೊಂಡಿದ್ದೀರಿ. ಹೌದು. ಇದ್ರ ಈಗ ಖಾಲಿ ಬೀಜ ಹಾಕಿ ಮಾಡಿದಿರಲ್ಲ, ಬೇರೆ ಏನಾದ್ರೂ ತರಕಾರಿ ಜೊತೆಗೆ ಸೇರಿಸ್ಕೊಂಡು ಮಾಡ್ಬೋದು? ಬಟಾಟೆ ಎಲ್ಲ ಹಾಕ್ಬೋದು, ಆದ್ರೂ ಇದೇ ಒಂದು ಸ್ಪೆಷಲ್ ಆಗ್ತದೆ. ಹಾಗೆ ಎಕ್ಸ್ಟ್ರಾ ಬೇರೆ ಏನು ಬೇಕು ಅಂತ ಇಲ್ಲ. ಕಡೆಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಯ್ತು. ಈಗ ಇದು ರೆಡಿ ಆಯಿತು. ಸರ್ವ್ ಮಾಡುವ. ಪಾಪಡಿ ಬೀಜದ ಸುಕ್ಕ. ಎಸ್, ಪಾಪಡಿ ಬೀಜ. ಸೊ ಇದರ ಹೆಸರು ಗೊತ್ತಿರಲಿಲ್ಲ. ನಾನು ಯೂಶ್ವಲಿ ಕಿಡ್ನಿ ಬೀನ್ಸ್ ಅಂತ ಹೇಳ್ತಾ ಇದ್ದೆ, ಬಟ್ ಇದು ಪಾಪಡಿ ಬೀಜ ಹೇಳ್ತಾರೆ. ಓಕೆ. ಸೊ ನಿಮ್ಗೂ ಕೂಡ ಖಂಡಿತವಾಗ್ಲಿ ಗೊತ್ತಿಲ್ಲ ಇದು. ಇನ್ನೊಂದು ತರಕಾರಿ ಬರ್ತದೆ ಅಬಾರೆ ಅಂತ, ಅದ್ರ ಬೀಜ ಅಂತ ಹೇಳ್ತಾರೆ ಮೋಸ್ಟ್ಲಿ ಇದು. ಅವರೆಯ ಬೀಜ. ಅವರೇ ಅಲ್ಲ, ಅವರೇ ಕಾಳು ಬೇರೆ, ಅಬಾರೆ ಹೇಳ್ತಾರೆ. ಓಕೆ, ಫೈನ್. ಸೊ ಪಾಪಡಿ ಬೀಜ ನಿಮ್ಮ ಲೆಕ್ಕದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಪಾಪಡಿ ಸುಕ್ಕ ರೆಡಿ ಆಗಿದೆ. ಮಾಡೋ ವಿಧಾನವನ್ನ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪಾಪಡಿ ಬೀಜದ ಸುಕ್ಕ ತಯಾರಿಸೋ ವಿಧಾನ. ಮೊದಲು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಅರಿಶಿನ ಪುಡಿ, ಹಸಿಮೆಣಸು, ಶುಂಠಿ ಹಾಕಿ ಹುರಿದು ಬೇಯಿಸಿದ ಪಾಪಡಿ ಬೀಜವನ್ನು ಹಾಕಿ ಬೇಯಿಸಿಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಮೆಣಸು, ಜೀರಿಗೆ, ಧನಿಯಾ, ಮೆಂತೆಯನ್ನು ಹುರಿದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಕಿವುಚಿ ಕಲಸಿಕೊಳ್ಳಿ. ಆನಂತರ ಬೇಯಿಸಿದ ಪಾಪಡಿ ಬೀಜಕ್ಕೆ ಸೇರಿಸಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ
ರುಚಿಕರ ಪಾಪಡಿ ಬೀಜದ ಸುಕ್ಕ ಸವಿಯಲು ಸಿದ್ಧ. ಸೊ ಮೊದಲಿಗೆ ಹಯಗ್ರೀವ ಮಡ್ಡಿಯನ್ನು ಟೇಸ್ಟ್ ನೋಡೋಣ. ತಗೊಳ್ಳಿ ಹೇಗಾಗಿದೆ ಅಂತ ಹೇಳಿ. ಏನೇ ಹೇಳಿ ದೇವರಿಗೆ ಸಮರ್ಪಿಸಿದ ನಂತರ ಅದರ ಟೇಸ್ಟ್ ಬೇರೆನೇ ಆಗುತ್ತೆ. ನಾವು ತಕ್ಷಣಕ್ಕೆ ಮಾಡಿ ಆವಾಗಲೇ ಸೇವಿಸಿದ್ರೆ ಅದರ ಟೇಸ್ಟೇ ಬೇರೆ. ಅಂದರೆ ದೇವರ ಆಶೀರ್ವಾದ ಕೂಡ ಅದರಲ್ಲೇ ಇರುತ್ತೆ ಅಂತ ಹೇಳಿ. ಎಸ್ ಮೇಡಮ್, ಈಗ ಇದು ಟೇಸ್ಟ್ ನೋಡಿ. ವೆರಿ ನೈಸ್, ಸಿಂಪಲ್ ರೆಸಿಪಿ, ಟೇಸ್ಟ್ ಅದ್ಭುತ, ತುಂಬ ಚೆನ್ನಾಗಿದೆ, ವೆರಿ ನೈಸ್. ನಾನು ಆಗಲೇ ಹೇಳಿದೆ, ಈ ಪೋಸ್ಟ್ಮ್ಯಾನ್ ತೂರ್ದಾಲ್ದು ಏನಾದರೂ ದಾಲ್ ಏನಾದರೂ ಮಾಡಿಕೊಂಡು ಅದರ ಜೊತೆಗೆ ಇದು ಸೈಡ್ ಡಿಶ್ ಇದ್ದರೆ ಸೂಪರ್, ತುಂಬ ಚೆನ್ನಾಗಿದೆ, ವೆರಿ ನೈಸ್, ವೆರಿ ಟೇಸ್ಟಿ. ಸೊ ಎರಡೂ ಕೂಡ ಅದ್ಭುತ. ಸೊ ಅದರಲ್ಲಿ ಆಶೀರ್ವಾದ ಇದೆ ಅಂತ ಹೇಳಿದರೆ ಇದರಲ್ಲಂತೂ ನಿಮ್ಮ ಕೈ ರುಚಿ ಅಡಗಿದೆ, ಹಾಗೆ ಕಿವುಚ್ಕೊಂಡು ಹಾಕ್ಕೊಂಡಿದ್ದೀರಿ, ತುಂಬ ಚೆನ್ನಾಗಿತ್ತು, ವೆರಿ ಟೇಸ್ಟಿ. ನನಗಂತೂ ತುಂಬ ಸಂತೋಷ ಆಯಿತು. ಹಬ್ಬದ ದಿವಸ ಬಂದು ಎರಡು ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಟ್ಟಿದ್ರಿ. ಸೊ ಖಾಲಿ ಕೈ ಕಳಿಸ್ಬಾರ್ದು. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕುಚಲಕ್ಕಿ. ಸೊ ಹೇಗನ್ನಿಸ್ತು ನಿಮಗೆ ನಮ್ಮ ಅಡುಗೆ ಮನೆಗೆ ಬಂದು? ತುಂಬ ಖುಷಿಯಾಯಿತು. ದೇವಿಯವರ ಆಶೀರ್ವಾದದಿಂದ ಈ ಅಡುಗೆ ಮಾಡಿದ್ದು ತುಂಬಾ ಖುಷಿಯಾಯಿತು. ಇನ್ನೂ ಸಹ ಮತ್ತೊಮ್ಮೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ನಿಮಗೂ ಹಾಗೂ ನಮ್ಮ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಾಗೂ ಓಣಂ ಕೂಡ ಇವತ್ತು ಓಣಂ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.